ಬಂಟ್ವಾಳ ತಾಲೂಕಿನ ಕಾವಳಪಡೂರು ಗ್ರಾಮದ ವಕ್ಕ ಬಳಿಯ ಆಲಂಪುರಿಯಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ನಿರ್ಮಾಣಗೊಳ್ತಾ ಇರುವ ವೃಕ್ಷೋದ್ಯಾನ ಲೋಕಾರ್ಪಣೆಗೆ ಸಿದ್ಧಗೊಳ್ತಾ ಇದೆ. ಉದ್ಯಾನ ನಿರ್ಮಾಣದ ಭಾಗಶಃ ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿದ್ದು ಎಲ್ಲವೂ ಅಂದುಕೊಂಡಂತೆಯೇ ನಡೆದರೆ ಮುಂದಿನ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಉದ್ಘಾಟನೆಗೊಳ್ಳುವ ನಿರೀಕ್ಷೆ ಇದೆ. ವೃಕ್ಷೋದ್ಯಾನಕ್ಕೆ ತಾಗಿಕೊಂಡೇ ಬಿಸಿ ರೋಡ್ ಪುಂಜಾಲಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯು ಅಭಿವೃದ್ಧಿಗೊಳ್ಳುತ್ತಿರುವುದರಿಂದ ಇದು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ವೃಕ್ಷ ಮಾತೆ ಡಾ. ಸಾಲುಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ ಬಂಟ್ವಾಳ ತಾಲೂಕಿನಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ನಿರ್ಮಾಣಗೊಳ್ಳುತ್ತಿರುವ 2ನೇ ಟ್ರೀ ಪಾರ್ಕ್ ಇದಾಗಿದೆ. ಕೊಡ್ಯಮಲೆ ಅರಣ್ಯ ತಪ್ಪಲಿನಡಿ ಇರುವ ಈ ಟ್ರೀ ಪಾರ್ಕ್ ಬಂಟ್ವಾಳದಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಾಗುವ ದಾರಿ ಮಧ್ಯೆ ಸಿಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನ ಸೆಳೆಯಲಿದೆ. ಆಲಂಪುರಿಯ ಟ್ರೀ ಪಾರ್ಕ್ ಮಾಜಿ ಸಚಿವ ಬಿ ರಮಾನಾಥ್ರಯ್ಯವರ ಕನಸಿನ ಯೋಜನೆ. ಅವರು ಅರಣ್ಯ ಸಚಿವರಾಗಿದ್ದ ಸಂದರ್ಭ ಇಲ್ಲಿನ 23.85 ಎಕರೆ ವಿಸ್ತೀರ್ಣದ ಪ್ರಕೃತಿ ರಮಣೀಯ ಸ್ಥಳವನ್ನ ವೃಕ್ಷೋದ್ಯಾನವನ್ನಾಗಿ ಅಭಿವೃದ್ಧಿಪಡಿಸುವ ಯೋಜನೆ ಕೈಗೊಂಡಿದ್ರು. 2017-18ರಲ್ಲಿ 25 ಲಕ್ಷ ರೂಪಾಯಿ ಅನುದಾನ, 2018-19ರಲ್ಲಿ 19 ಲಕ್ಷ ರೂಪಾಯಿ ಅನುದಾನ ಇದಕ್ಕೆ ಮಂಜೂರಾಗಿದೆ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉದ್ಯಾನ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚುವರಿ ಅನುದಾನ ಒದಗಿಸಿದ್ದಾರೆ. 2019-20ನೇ ಸಾಲಿನಲ್ಲಿ ಹೆಚ್ಚುವರಿಯಾಗಿ 38.30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಇದೀಗ ಒಟ್ಟು 82.30 ರೂಪಾಯಿ ವೆಚ್ಚದಲ್ಲಿ ಟ್ರೀ ಪಾರ್ಕ್ ನಿರ್ಮಾಣಗೊಳ್ಳುತ್ತಿದ್ದು ಇನ್ನಷ್ಟು ಅಭಿವೃದ್ಧಿಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಅನುದಾನ ಸಿಗುವ ನಿರೀಕ್ಷೆ ಇದೆ. ಟ್ರೀ ಪಾರ್ಕ್ ನಿರ್ವಹಣೆಯ ದೃಷ್ಟಿಯಿಂದ ಸಾರ್ವಜನಿಕರಿಂದ ಪ್ರವೇಶ ಶುಲ್ಕ ಸಂಗ್ರಹಿಸುವ ಬಗ್ಗೆ ತೀರ್ಮಾನಿಸಲಾಗಿದೆ. ಟ್ರೀ ಪಾರ್ಕ್ ನಿರ್ಮಾಣಗೊಂಡಿರುವ ಜಮೀನು ಕಂದಾಯ ಇಲಾಖೆಗೆ ಒಳಪಟ್ಟಿತ್ತು. ಸಾಕಷ್ಟು ಮರಗಳನ್ನು ಹೊಂದಿರುವ ವಿಶಾಲ ಜಮೀನು ಉದ್ಯಾನ ನಿರ್ಮಾಣಕ್ಕೆ ಉತ್ತಮ ಎಂದುಕೊಂಡ್ರು ಈ ಜಮೀನು ಕಂದಾಯ ಇಲಾಖೆಗೆ ಸೇರಿತು. ವಿಶೇಷ ಪ್ರಯತ್ನದ ಮೂಲಕ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಭೂ ಪರಿವರ್ತಿಸಿ ಉದ್ಯಾನ ನಿರ್ಮಾಣಗೊಳಿಸಲಾಗುತ್ತಿದೆ. ಆರಂಭದ 25 ಲಕ್ಷ ರೂಪಾಯಿ ಅನುದಾನದಲ್ಲಿ ಪ್ರದೇಶ ಸ್ವಚ್ಛತಾ ಕಾರ್ಯ, ತಂತಿ ಬೇಲಿ ನಿರ್ಮಾಣ, ಕೊಳವೆ ಬಾವಿ ಅಳವಡಿಕೆ ಮೊದಲಾದ ಆರಂಭಿಕ ಹಂತದ ಕೆಲಸಗಳು ನಡೆದಿವೆ. ಉಳಿದ ಅನುದಾನದಲ್ಲಿ ಇದೀಗ ಆನೆಯ ದಂತದ ಮಾದರಿಯ ಪ್ರವೇಶ ದ್ವಾರ, ಟ್ರೀ ಪಾರ್ಕ್ ಕುಳಿತು ವೀಕ್ಷಿಸಲು ಅನುಕೂಲವಾಗುವ ಪಾರಾಗೋಲಾ, ಮಕ್ಕಳ ಆಟಿಕಾ ಕೇಂದ್ರ, ವಾಯು ವಿಹಾರಕ್ಕಾಗಿ ವಾಕ್ಪಾತ್, ಕುಳಿತುಕೊಳ್ಳುವ ಸಿಮೆಂಟ್ ಬೆಂಚ್, ವಿವಿಧ ಬಗೆಯ ವನಗಳು, ಸಂದೇಶ ಫಲಕಗಳು, ಓಪನ್ ಡೈನಿಂಗ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳು ಇದರಲ್ಲಿ ಇರಲಿವೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.